ಬಕ್ಕಿಡ್ ನಟ್ಟಂಡ ಜತ್ತು ಬರ್ಪಿನ ವೀರ ಪುರುಷರು ಬಕ್ಕಿಡ್ ನಟ್ಟಂಡ ಜತ್ತು ಬರ್ಪಿನ ವೀರ ಪುರುಷರು ತುಳು ನಡೆದ ಗರುಡಿಡು ನೆಲೆಯಾದೆ ತಿರುವೆರೆಗೆ ಕುಲದೈವ ಮುಕ್ಕುಲಾದೆ ತುಳು ನಡೆದ ಗರುಡಿಡು ನೆಲೆಯಾದೆ ತಿರುವೆರೆಗೆ ಕುಲದೈವ ಮುಕ್ಕುಲಾದೆ
ಪಂಜುರ್ಲಿ ಗರಡಿಯ ಈ ಪ್ರತಿಷ್ಠಾ ಮಹೋತ್ಸವ ಸಂದರ್ಭದಲ್ಲಿ ಉಪಸ್ಥಿತರು ಎಲ್ಲ ನನ್ನ ಬಂಧುಗಳೇ, ಈ ನಮ್ಮ ಉಡುಪಿ ಜಿಲ್ಲೆಯ ಕೊನೆಯ ಪಂಜುರ್ಲಿ ಕೋಟಿ ಚೆನ್ನೆಯ ಗರಡಿಯಾಗಿರುತ್ತೆ. ಕಲಿಯುಗದಲ್ಲಿ ಕೋಟಿ ಚೆನ್ನೆಯ ಪಂಜುರ್ಲಿ ಗರಡಿ ಶೀಘ್ರದಲ್ಲಿ ಭಕ್ತರ ಭಕ್ತಿಗೆ ಅನುಸಾರವಾಗಿ ಅನುಗ್ರಹವನ್ನು ಮಾಡುವಂಥ ವ್ಯವಸ್ಥೆ ಪಂಜುರ್ಲಿಗಿದೆ. ನಮ್ಮಲ್ಲಿ ಪಂಜುರ್ಲಿಯ ದರ್ಶನ ವಿಶೇಷವಾಗಿರುತ್ತೆ. ಅದು ಕೊಟ್ಟಂಥ ಮಾತು ಭಾಳಷ್ಟು ವರ್ಷದಿಂದ ನಡೆಸ್ಕೊಂಡು ಬರ್ತಾ ಇದೆ. ಹಾಗೆ ಈ ಪಂಜುರ್ಲಿ ಗರಡಿ ಸಮಸ್ತ ಎಡತರೆ ಬೈಂದೂರು ಪರಿಸರದ ಜನರಿಗೆ ಬೇಕಾದ ಬೇಡಿಕೆಗಳನ್ನು ಭಕ್ತಿಪೂರ್ವಕವಾಗಿ ಕೇಳಿದರೆ ಖಂಡಿತವಾಗಿ ಹರಿಸುವಂಥದ್ದಾಗಲಿ. ಈ ಬಿಂಬಕ್ಕೆ ನಾಳೆ ಬ್ರಹ್ಮಕಲಶೋತ್ಸವ ಆಗ್ತಾಯಿದೆ. ಆ ಬ್ರಹ್ಮಕಲಶೋತ್ಸವ ಸಂದರ್ಭದಲ್ಲಿ ಆ ಬಿಂಬಕ್ಕೆ ವಿಶೇಷ ಪ್ರತಿಭೆ, ವಿಶೇಷ ಶಕ್ತಿ ಬಂದು ಸಮಸ್ತ ಭಕ್ತರನ್ನು ಅನುಗ್ರಹಿಸುವಂಥ ಶಕ್ತಿಯಲ್ಲಿ ಬರಲಿ ಅಂತ ಹೇಳಿ, ಅದು ಅಲ್ಲದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಮುಂದೂರಿಯಲ್ಲಿರುವಂಥ ತಂತ್ರಿಗಳಲ್ಲ, ಕೇಂದ್ರ ಶ್ರೀಧರ್ ತಂತ್ರಿಗಳು ಭಾಳ ನುರಿತವರು, ಬುದ್ಧಿವಂತರು ಇದ್ದಾರೆ. ಅವರ ನೇತೃತ್ವದಲ್ಲಿ ಇದಾಗೋದು. ಅದು ಅಲ್ಲದೆ ಈ ಕಮಿಟಿಯ ಸದಸ್ಯರಾದ ರಾಜು ಪೂಜಾರರು, ನಮ್ಮ ಮಂಜೆ ಪೂಜಾರರು, ವೆಂಕಟ ಪೂಜಾರರು ನಮ್ಮ ನಾಯಕರು, ಹಾಗೂ ಮಂಜುನಾಥ್ ಪೂಜಾರರು, ಎಲ್ಲರಿಗೂ ಮುಖಮಂಟಪ ಮಾಡಿದಂಥ ವಿಶೇಷ ಗೌರವವನ್ನು ಹೇಳುತ್ತಾ ನಿಮಗೆಲ್ಲರಿಗೂ ಕೊಲ್ಲೂರು ಮೂಕಾಂಬಿಕೆಯನ್ನು ಪ್ರಿಯ ವೀಕ್ಷಕರೇ, ನಾವು ಇವತ್ತು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬೈಂದೂರು ಸಮೀಪದಲ್ಲಿರುವಂತಹ ಎಡ್ತರೆ ಶ್ರೀ ಕೋಟಿ ಚೆನ್ನಯ್ಯ ಹಾಗೂ ಪಂಜುರ್ಲಿ ದೇವಸ್ಥಾನಗಳ ಗರಡಿಯಲ್ಲಿದ್ದೇವೆ. ಈ ದೇವಸ್ಥಾನದ ಪ್ರಧಾನ ತಂತ್ರಿಗಳು ನಮ್ಮ ಜೊತೆ ಇದ್ದಾರೆ. ಅವರಲ್ಲಿ ಈ ದೇವಸ್ಥಾನದ ಇತಿಹಾಸ ಹಾಗೂ ಇಲ್ಲಿನ ವೈದಿಕ ಕಾರ್ಯಕ್ರಮಗಳ ಬಗ್ಗೆ ಕೇಳೋಣ. ನಮಸ್ತೆ ಸರ್. ನಮಸ್ಕಾರ. ನನ್ನ ಹೆಸರು ಕುತ್ಯಾರು ಕೇಂದ್ರ ಶ್ರೀಧರ ತಂತ್ರಿಗಳು ಅಂತ. ನಾನು ನಿಕಟಪೂರ್ವ ರಾಜ್ಯ ಧಾರ್ಮಿಕ ಪರಿಷತ್ತಿನ ಆಗಮ ಪಂಡಿತರಾಗಿ ನಾನು ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಕ್ಷೇತ್ರದ ಪ್ರತಿಷ್ಠಾ ತಂತ್ರಿಗಳು ಕೂಡ ನಾನೇ. ನಮ್ಮ ಭಾರತೀಯ ಋಷಿ ಪರಂಪರೆಯಲ್ಲಿ ಹಿಂದೂ ಧರ್ಮ ಎನ್ನುವಂಥದ್ದು ಬಹಳ ವಿಶೇಷವಾದಂಥದ್ದು. ಅಂತಹ ಈ ಹಿಂದೂ ಧರ್ಮದ ಈ ಪುರಾಣ ಸ್ಥಳಗಳಲ್ಲಿ ನಾವು ದೈವಸ್ಥಾನಗಳ ಮೂಲಕ ದೇವರ ಆರಾಧನೆಯನ್ನು ನಾವು ಮಾಡ್ತಾ ಇದ್ದೇವೆ. ಉಡುಪಿ ಜಿಲ್ಲೆಯ ಬಹಳ ಇತಿಹಾಸ ಪ್ರಸಿದ್ಧವಾದಂತಹ ಈ ಬೈಂದೂರಿನ ಕೋಟಿ ಚೆನ್ನಯ್ಯ ಪಂಜುರ್ಲಿ ಗರಡಿ ಎನ್ನುವಂಥದ್ದು ಅತ್ಯಂತ ಕಲಾ ಸಾನ್ನಿಧ್ಯವಾಗಿದ್ದು, ನಾಸ್ತಿಕರು ಆಸ್ತಿಕರಾಗಿ ಬಂದು ಇಷ್ಟಾರ್ಥ ಪಡೆಯುವಂಥ ಮಹಾಕ್ಷೇತ್ರ ಎನ್ನುವುದಕ್ಕೆ ಹೆಸರುವಾಸಿಯಾದಂಥ ಒಂದು ಸಂಸ್ಥೆ. ಏನೋ ಈ ಕ್ಷೇತ್ರ ಪೂರ್ವಿಕದಲ್ಲಿ ಬಹಳ ಜೀರ್ಣಾವಸ್ಥೆಯಲ್ಲಿ ಇದನ್ನೆಲ್ಲ ಜೀರ್ಣೋದ್ಧಾರ ಮಾಡಬೇಕು ಅಂಥೇಳಿ ಎಲ್ಲ ಇಲ್ಲಿಯ ಗ್ರಾಮಸ್ಥರಿಗೆ, ಭಗವದ್ಭಕ್ತರಿಗೆ, ಆಡಳಿತ ಮಂಡಳಿಯವರಿಗೆ, ಸಮಾಜ ಬಾಂಧವರಿಗೆ ದೇವರು ಸತ್ಪ್ರೇರಣೆ ಮಾಡಿದಂತೆ ಕೇರಳದ ಪ್ರಸಿದ್ಧ ಜ್ಯೋತಿಷ್ಯರಾದಂತಹ ಶ್ರೀ ಎ ವಿ ಮಾಧವನ್ ಪುದ್ವಾಳ್ ಅವರನ್ನು ತರಿಸಿ ಈ ಕ್ಷೇತ್ರದಲ್ಲಿ ಅಷ್ಟಮಂಗಲ ಪ್ರಶ್ನೆಯನ್ನು ಇಟ್ಟು ಅಲ್ಲಿ ಕಂಡುಬಂದಂತಹ ದೋಷಗಳಿಗೆ ನಿವೃತ್ತಿಯನ್ನು ಮಾಡಿಕೊಂಡು ನಮ್ಮ ಕೇರಳದ ಮುನಿಯಂಗಳದ ಮಹೇಶ ಭಟ್ಟರ ಒಂದು ನೇತೃತ್ವದಲ್ಲಿ ನೂತನವಾದಂತಹ ಗರ್ಭಗುಡಿಯನ್ನು ನವನಿರ್ಮಾಣ ಮಾಡಿ ಮೊನ್ನೆ ದಿವಸ 20ನೇ ತಾರೀಕಿನಿಂದ 25ರ ತಾರೀಕಿನಗಳ ಪರ್ಯಂತ ಈ ಕ್ಷೇತ್ರದಲ್ಲಿ ಪುನಃಪ್ರತಿಷ್ಠಾ ಬ್ರಹ್ಮಕುಂಭಾಭಿಷೇಕ ಸತ್ಕರ್ಮ ನಡೆಯಲಿಕ್ಕಿದೆ. ಈ ದಿವಸ ಕೆಲವೇ ಕ್ಷಣಗಳಲ್ಲಿ ಇಲ್ಲಿಯ ಆರಾಧನೆ ಮಾಡಿಕೊಂಡು ಬಂದಂತಹ ಕೋಟಿ ಚೆನ್ನಯ್ಯ ಪಂಜುರ್ಲಿ ಪರಿವಾರ ಶಕ್ತಿಗಳ ಪುನಃಪ್ರತಿಷ್ಠೆ ಜೀವಕಲಶಾಭಿಷೇಕ ನಾಳೆಯ ದಿವಸ ಬೆಳಿಗ್ಗೆ ಸಹಸ್ರ ಕಲಶ ಬ್ರಹ್ಮಕುಂಭಾಭಿಷೇಕ ಸತ್ಕರ್ಮ ನಡೆಯಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಪರವೂರ ಸಮಸ್ತ ಭಗವದ್ಭಕ್ತರು ಬಂದು ಕ್ಷೇತ್ರಕ್ಕೆ ಆಗಮಿಸಿ ಈ ಧರ್ಮದೈವಗಳ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಈ ದೇವಸ್ಥಾನದಲ್ಲಿ ಈ ಕರಾವಳಿ ಭಾಗದಲ್ಲಿ ಸಾಧಾರಣವಾಗಿ ಗೆಂಡ ಸೇವೆ, ಹಾಲು ಹಬ್ಬ ಈ ರೀತಿಯೆಲ್ಲ ನಡೀತಾ ಇದೆ. ಅದರ ಆಚರಣೆ ಹೇಗಿರ್ತದೆ? ಈ ಹಾಲು ಹಬ್ಬ, ಈ ಗೆಂಡ ಸೇವೆಗಳೆಲ್ಲ ಹೇಗೆ ನಡೀತದೆ ಅನ್ನೋದನ್ನು ಸ್ವಲ್ಪ ವಿವರವಾಗಿ ತಿಳಿಸ್ಕೊಡಿ. ತುಳುನಾಡ ಪರಂಪರೆಯಲ್ಲಿ ಕೋಟಿ ಚೆನ್ನಯ್ಯರ ಒಂದು ಗರಡಿಗಳಲ್ಲಿ ಸಂಪ್ರದಾಯದಲ್ಲಿ ಈ ಹಿಂದೆ 66 ಗರಡಿಗಳು ಎನ್ನುವುದರ ಬಗ್ಗೆ ಪೂರ್ವ ಇತಿಹಾಸದಲ್ಲಿದೆ. ಇದು ಈ ಬೈಂದೂರಿನ ಗರಡಿ ಎನ್ನುವಂಥದ್ದು ಕೊನೆಯ ಗರಡಿ ಎನ್ನುವ ಒಂದು ವಿಶೇಷತೆಯನ್ನು ಪಡೆದುಕೊಂಡಂತಹ ಕ್ಷೇತ್ರ. ಮುಂದೆ ನಮ್ಮ ವೈದರ್ಗಳ ಮುಂದೆ ಏನು ಹೋಗಲಿಲ್ಲ, ಇದು ಕೊನೆಯ ಗರಡಿ. ಈ ಕ್ಷೇತ್ರದಲ್ಲಿ ಪೂರ್ವಿಕಲಾಗಾಯಿತು ಕೂಡ ಹಾಲು ಹಬ್ಬಗಳು, ಗೆಂಡ ಸೇವೆಗಳು, ಕುಟುಂಬ ಸಂಬಂಧವಾಗಿ ನಡೆದುಕೊಂಡು ಬಂದಂತಹ ಈ ಕಾರ್ಯಕ್ರಮಗಳು ಈಗ ಊರಿನ ಎಲ್ಲ 10 ಸಮಸ್ತರು, ಸಮಾಜ ಬಾಂಧವರೆಲ್ಲ ಸೇರಿ ಒಗ್ಗಟ್ಟಿನಿಂದ ಇಲ್ಲಿಯ ಈ ಕ್ಷೇತ್ರದಲ್ಲಿ ಒಂದು ಹಾಲು ಹಬ್ಬ ಮತ್ತು ಗೆಂಡ ಸೇವಾದಿ ಸತ್ಕಾರವನ್ನು ನೆರವೇರಿಸಿಕೊಂಡು ಬಂದಿದ್ದಾರೆ. ಮುಂದಿನ ದಿನಗಳಲ್ಲಿ ನೂತನವಾದಂಥ ಗರ್ಭಗೃಹ ನವನಿರ್ಮಾಣ ಆಗಿದೆ. ಇನ್ನು ವೈಭವಪೇತವಾಗಿ ನಡೆಸಬೇಕು ಎನ್ನುವಂತಹ ಒಂದು ವಿಷಯವನ್ನು ಸಂಕಲ್ಪ ಮಾಡಿಕೊಂಡಿದ್ದಾರೆ. ಧನ್ಯವಾದಗಳು ಸರ್. ಕೋಟಿ ಚೆನ್ನಯ್ಯ ಗರಡಿ ದೇವಸ್ಥಾನದ ಅಧ್ಯಕ್ಷರಾದಂಥ ಶ್ರೀಯುತ ರಾಜು ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ನಾವು ಮಾತಾಡಿಸ್ತಾ ಇದ್ದೇವೆ. ನಮಸ್ತೆ ಸರ್. ಈ ದೇವಸ್ಥಾನದ ಜೀರ್ಣೋದ್ಧಾರ ಭಾಳ ಸುಂದರವಾಗಿ ಈ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿ ನಿರ್ಮಾಣವಾಗಿದೆ. ಸುಮಾರು 2.5 ಕೋಟಿ ರೂಪಾಯಿ ಅಂದಾಜಿನಲ್ಲಿ ನಿರ್ಮಿಸಿದಂತಹ ಹೆಗ್ಗಳಿಕೆ ನಿಮ್ಮವರದು. ಇದರ ಬಗ್ಗೆ ತಮ್ಮ ಅನಿಸಿಕೆಗಳನ್ನು ತಿಳಿಸಿಕೊಳ್ಳಿ. ಶ್ರೀ ಕೋಟಿ ಚೆನ್ನಯ್ಯ ಪಂಜುರ್ಲಿ ಗರಡಿ ನಾಕಟ್ಟೆ ಬೈಂದೂರು ಇದು ಉಡುಪಿ ಜಿಲ್ಲೆಯ ತುದಿಯಲ್ಲಿರುವಂಥ ಕೊನೆಯ ಗರಡಿ ಇದಾಗುತ್ತದೆ.
ಇದು ಕಳೆದ ಕೆಲವು ವರ್ಷಗಳಿಂದ ಜೀರ್ಣಾವಸ್ಥೆಯಲ್ಲಿರುವಂಥ ಒಂದು ಗರಡಿ. ಇದನ್ನು ಜೀರ್ಣೋದ್ಧಾರ ಮಾಡಬೇಕೆನ್ನುವ ಒಂದು ತೀರ್ಮಾನವನ್ನು ಇವತ್ತು ಊರಿನ ಜನರು, ನಂಬಿಗಸ್ತರು, ಭಕ್ತಾಭಿಮಾನಿಗಳೆಲ್ಲರೂ ಸಹ ಕಳೆದ 5 ವರ್ಷಗಳ ಹಿಂದೆ ತೀರ್ಮಾನ ಮಾಡಿಕೊಂಡಾಗ ನಮ್ಮ ಮನಸ್ಸಿಗೆ ಬಂದದ್ದು ನಮ್ಮ ಕೆಂಜ ಶ್ರೀಧರ ತಂತ್ರಿಗಳ ಒಂದು ಮನಸ್ಸಿಗೆ ಬಂತು. ಕೆಂಜ ಶ್ರೀಧರ ತಂತ್ರಿಗಳ ನೇತೃತ್ವದಲ್ಲಿ ಈ ಒಂದು ಗರಡಿಯನ್ನು ಜೀರ್ಣೋದ್ಧಾರ ಮಾಡಬೇಕಂತ ತೀರ್ಮಾನ ಮಾಡಿಕೊಂಡು ಅವರ ಸಂಪೂರ್ಣ ಮಾರ್ಗದರ್ಶನದಲ್ಲಿ ಈ ಒಂದು ಗರಡಿ ಇವತ್ತು ಜೀರ್ಣೋದ್ಧಾರ ಆಗಿದೆ. ಇವತ್ತು ಈ ತಿಂಗಳ ಈ ಜನವರಿ 20ರಿಂದ 25ನೇ ತಾರೀಕಿನವರೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇವತ್ತು 23ನೇ ತಾರೀಕಿನ ದಿವಸ ಪ್ರತಿಷ್ಠೆ ಆಗಿದೆ. ನಾಳೆ ದಿವಸ ಬ್ರಹ್ಮಕಲಶೋತ್ಸವ ಆಗ್ತದೆ. ಈ ಮೊನ್ನೆ 20ನೇ ತಾರೀಕಿನಿಂದ 22ನೇ ತಾರೀಕಿನವರೆಗೆ ಎಲ್ಲ ಭಕ್ತಾಭಿಮಾನಿಗಳು ಸಾಕಷ್ಟು ಇಲ್ಲಿ ಬಂದು ಅನ್ನಪ್ರಸಾದವನ್ನು ಮತ್ತು ಎಲ್ಲ ದೇವರ ಅನುಗ್ರಹವನ್ನು ಪಡ್ಕೊಂಡು ಹೋಗಿದ್ದಾರೆ. ಇವತ್ತು 23 ಮತ್ತು 24ನೇ ತಾರೀಕಿನ ನಡೆಯುವಂಥ ಕಾರ್ಯಕ್ರಮಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು. ಈ ಒಂದು ಗರಡಿ ಒಂದು ಒಳ್ಳೆಯ ಕಾಷ್ಠ್ಯ ಶಿಲ್ಪದ ಮುಖಾಂತರ ಈ ಒಂದು ಗರಡಿ ನಿರ್ಮಾಣ ಆಗಿದೆ. ಬಹುಶಃ ನಾವು ಈ ಒಂದು ಗರಡಿ ನಿರ್ಮಾಣ ಮಾಡುವ ಮೊದಲು ಎಲ್ಲ ಗರಡಿಗಳಿಗೆ ಭೇಟಿ ನೀಡಿ ಇವತ್ತು ಒಂದು ಒಳ್ಳೆಯ ವಿನ್ಯಾಸದಿಂದ ಈ ಒಂದು ಗರಡಿ ನಿರ್ಮಾಣ ಆಗಿದೆ. ಇದಕ್ಕೆ ಎಲ್ಲ ಭಕ್ತಾಭಿಮಾನಿಗಳು ಸಹಕಾರ ಮಾಡಿ ಈ ಒಂದು ಗರಡಿಯ ಜೀರ್ಣೋದ್ಧಾರಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರೆಲ್ಲರಿಗೂ ಸಹ ಶ್ರೀ ಕೋಟಿ ಚೆನ್ನಯ್ಯ ಪಂಜುರ್ಲಿ ಶ್ರೀ ಬ್ರಹ್ಮದೇವರು ಅವರನ್ನು ಅನುಗ್ರಹಿಸಲಿ ಅನ್ನೋದನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊತೇನೆ. ನಾವೀಗ ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವ ಎಡ್ತೆರೆಯಲ್ಲಿದ್ದೇವೆ. ಎಡ್ತೆರೆ ಗ್ರಾಮದಲ್ಲಿ ಸುಮಾರು 2.5 ಕೋಟಿ ಅಂದಾಜಿನಲ್ಲಿ ಒಂದು ಶ್ರೀ ಕೋಟಿ ಚೆನ್ನಯ್ಯ ಪಂಜುರ್ಲಿ ದೈವಗಳ ಗರಡಿ ನಿರ್ಮಾಣವಾಗಿದೆ. ಭಾಳ ಸುಂದರವಾದ ದಾರುಶಿಲ್ಪ ಹಾಗೂ ಕಾಷ್ಠಗಳಿಂದ ಈ ಒಂದು ದೈವಸ್ಥಾನವನ್ನು ನಿರ್ಮಾಣ ಮಾಡಿದ್ದಾರೆ. ಬಹಳ ಅದ್ಭುತವಾದ ಕಲೆ ಈ ದೇವಸ್ಥಾನದಲ್ಲಿ ನಾವು ನೋಡಬಹುದು. ಹಾಗೆ ಈ ದೇವಸ್ಥಾನಗಳಲ್ಲಿ ಕೇವಲ ಕೋಟಿ ಚೆನ್ನಯ್ಯ ಗರಡಿ ಮಾತ್ರವಲ್ಲದೆ ಹಲವಾರು ಪರಿವಾರ ದೈವಗಳ ಮೂರ್ತಿಗಳನ್ನು ಸಹ ಕೆತ್ತನೆ ಮಾಡಿ ಇಲ್ಲಿ ಅದರ ಆರಾಧನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಎಲ್ಲ ನೋಡ್ಬೋದು. ಶ್ರೀ ಬ್ರಹ್ಮ, ಶ್ರೀ ಯಕ್ಷೆ, ಹೈಗುಳಿ, ಮಾಯಿಂದಾಲೆ, ಧೂಮಾವತಿ, ಸಿಂಗಾರದ ಹೈಗುಳಿ, ಮುಡೂರ ಹೈಗುಳಿ, ಹೊರಸುತ್ತಿನ ಶ್ರೀ ಹೈಗುಳಿ, ಶ್ರೀ ಜೋಗಿ ಪುರುಷ, ಶ್ರೀ ಗುರು ಸಂಕಲ್ಪ, ಶ್ರೀ ಮರ್ಚಂಡಿ, ಹೀಗೆ ಪರಿವಾರ ದೈವಗಳ ಎಲ್ಲ ಆರಾಧನೆಗಳು ಕೂಡ ಈ ಕ್ಷೇತ್ರದಲ್ಲಿ ನಡೀತದೆ. ಹಾಗೆ ಪುರೋಹಿತರು ಈ ದೈವಸ್ಥಾನದ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಭಾಳಷ್ಟು ಉತ್ತಮ ರೀತಿಯಲ್ಲಿ ನೆರವೇರಿಸಿ ದೈವಸ್ಥಾನಕ್ಕೆ ಹೆಚ್ಚಿನ ಭಕ್ತಾಭಿಮಾನಿಗಳು ಆಗಮಿಸುವ ನಿಟ್ಟಿನಲ್ಲಿ ಭಕ್ತಾಭಿಮಾನಿಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಶ್ರೀ ದೇವಸ್ಥಾನದ ಹೊರಾಂಗಣ ಹಾಗೆ ಸುತ್ತಮುತ್ತಲಿನ ಪ್ರದೇಶಗಳು ಕೂಡ ನಿರ್ಮಾಣವಾಗಿದೆ. ಈಗ ತಾನೇ ನೋಡ್ತಾ ಇರ್ಬೋದು, ಶ್ರೀದೇವರ ಬಿಂಬ ದೇವಸ್ಥಾನದ ಒಳಗೆ ತರಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಚಂಡೆ ವಾದ್ಯಗಳೊಂದಿಗೆ ಶ್ರೀದೇವರ ಬಿಂಬವನ್ನು ಗರಡಿಯ ಒಳಭಾಗಕ್ಕೆ ತರ್ತಾ ಇದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯ ಪಕ್ಕದಲ್ಲೇ ವಿರಾಜಮಾನವಾಗಿ ಈ ಒಂದು ದಾರು ಶಿಲ್ಪದಿಂದ ಈ ದೈವಸ್ಥಾನ ನಿರ್ಮಾಣವಾಗಿದೆ.
ವೀಕ್ಷಕರೇ, ನಾವು ಇವತ್ತು ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಬೈಂದೂರು ಸಮೀಪದ ಎಡ್ತರೆ ಗ್ರಾಮದಲ್ಲಿದ್ದೇವೆ. ರಾಷ್ಟ್ರೀಯ ಹೆದ್ದಾರಿ 66ರ ಸಮೀಪದಲ್ಲಿರುವಂತಹ ಶ್ರೀ ಕೋಟಿ ಚೆನ್ನಯ್ಯ ಗರಡಿ ಹಾಗೂ ಪಂಜುರ್ಲಿ ಗರಡಿ ದೇವಸ್ಥಾನದ ಮುಖಮಂಟಪದ ಎದುರು ಭಾಗದಲ್ಲಿ ಇದ್ದೇವೆ. ಇಲ್ಲಿಂದ ಸಾಧಾರಣ 50 ಮೀಟರ್ ಅಂತರದಲ್ಲಿ ಕೋಟಿ ಚೆನ್ನಯ್ಯರ ಗರಡಿ ದೇವಸ್ಥಾನವಿದೆ. ತುಳುನಾಡಿನ ಆರಾಧ್ಯ ದೈವ ಶ್ರೀ ಕೋಟಿ ಚೆನ್ನಯ್ಯ ಗರಡಿ ದೇವಸ್ಥಾನ ಈಗ ನಮ್ಮ ಎದುರುಗಡೆ ಇದೆ. ತುಳುನಾಡಿನ ಜನರು ಅತಿ ಹೆಚ್ಚು ಆರಾಧಿಸುವಂತಹ ದೇವರುಗಳಲ್ಲಿ ಶ್ರೀ ಕೋಟಿ ಚೆನ್ನಯ್ಯ ದೇವಸ್ಥಾನವು ಕೂಡ ಒಂದು. ಇದರ ಇತಿಹಾಸದ ಬಗ್ಗೆ ನಾವೊಂದಿಷ್ಟು ನಿಮ್ಮ ಮುಂದೆ ಹಂಚಿಕೊಳ್ತಾ ಇದ್ದೇನೆ. ಶ್ರೀ ಕೋಟಿ ಚೆನ್ನಯ್ಯರ ಇತಿಹಾಸವನ್ನು ತಿಳ್ಕೊಳ್ಬೇಕಾದ್ರೆ ಮೂಲತಃ ಒಂದು ಬ್ರಾಹ್ಮಣ ಕುಟುಂಬದವರಿಗೆ ಸೂರ್ಯನಾರಾಯಣನ ವರಪ್ರಸಾದವಾಗಿ ಒಂದು ಹೆಣ್ಣು ಮಗು ದೊರೆಯುತ್ತದೆ. ಆ ಹೆಣ್ಣು ಮಗುವನ್ನು ಈ ಬ್ರಾಹ್ಮಣ ಕುಟುಂಬದವರು ಪಡ್ಕೊಂಡು ಹೋಗ್ತಾರೆ. ಈ ಪಡೆದುಕೊಂಡು ಸಾಕಿ ಸಲಹೆ ದೊಡ್ಡವರಾದ ಅವಳಿಗೆ ಸ್ವರ್ಣ ಕೇದಗೆ ಎಂಬ ಹೆಸರನ್ನು ಇಟ್ಟು ನಾಮಕರಣವನ್ನು ಮಾಡ್ತಾರೆ. ಈ ಸ್ವರ್ಣ ಕೇದಗೆ ತನ್ನ ವಯಸ್ಸಿಗೆ ಬಂದ ನಂತರ ಅವಳನ್ನು ಮದುವೆಗೆ ಮುಂದಾಗ್ತಾರೆ ಬ್ರಾಹ್ಮಣ ಕುಟುಂಬದವರು. ಆ ಮದುವೆಗೆ ಮುಂಚೆನೇ ಸ್ವರ್ಣ ಕೇದಗೆ ಋತುಮತಿ ಆಗ್ತಾಳೆ. ಅವರ ಸಂಪ್ರದಾಯದಂತೆ ಬ್ರಾಹ್ಮಣ ಕುಟುಂಬದವರು ಸ್ವರ್ಣ ಕೇದಗೆಯನ್ನು ಅವರ ಮನೆತನದಿಂದ ಹೊರಗೆ ಹಾಕುವಂಥ ಸಂಪ್ರದಾಯ ಇರ್ತದೆ. ಹಾಗೆ ಅವಳನ್ನು ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನಂದಿಗಿರಿ ಎಂಬ ದಟ್ಟವಾದ ಅರಣ್ಯಕ್ಕೆ ಅವಳನ್ನು ಬಿಟ್ಟು ಬರ್ತಾರೆ. ಇದೊಂದು ಹೃದಯ ವಿದ್ರಾವಕವಾದಂತಹ ಘಟನೆ. ಹೀಗೆ ಕಾಡಿಗೆ ಬಿಟ್ಟಂತಹ ಆ ಹೆಣ್ಣು ಮಗಳನ್ನು ಬಿಲ್ಲವ ಸಮುದಾಯದ ಒಬ್ಬ ನಾಟಿ ವೈದ್ಯರಾದಂತಹ ಸಾಯನ ವೈದ್ಯ ಎನ್ನುವರು ಆ ಮಗುವನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಅವಳಿಗೆ ಉಪಚರಿಸಿ ಅವಳನ್ನು ದೊಡ್ಡವಳನ್ನಾಗಿ ಮಾಡಿ ಅವಳಿಗೆ ನಾಟಿ ವೈದ್ಯಕೀಯ ಶಕ್ತಿಯ ಒಂದು ವಿದ್ಯೆಯನ್ನು ಕಲಿಸಿಕೊಡ್ತಾರೆ. ಹೀಗೆ ವಿದ್ಯೆ ಕಲಿತಂತಹ ಸ್ವರ್ಣಕೇದೆಗೆ ಅವಳಿಗೆ ಪುನರ್ ನಾಮಕರಣವನ್ನು ಮಾಡ್ತಾರೆ. ದೇಯಿ ಅಂತ ನಾಮಕರಣ ಮಾಡ್ತಾರೆ. ಮುಂದೆ ವಿದ್ಯೆ ಕಲಿತಂತಹ ದೇಯಿ ಬೈದತಿಯಾಗಿ ಜಗತ್ ಪ್ರಸಿದ್ಧಳಾಗ್ತಾಳೆ. ಹೀಗೆ ನಾಟಿ ವೈದ್ಯೆಯಾಗಿ ಬೆಳೆದಂತಹ ದೇಯಿ ಬೈದತಿ ಒಮ್ಮೆ ಪೆರುಮಲ್ಲ ಬಲ್ಲಾಳರಿಗೆ ಔಷಧಿಯನ್ನು ನೀಡುವ ಸಮಯದಲ್ಲಿ ಅವರ ಗರಡಿಗೆ ಪೆರುಮಲ್ಲ ಬಲ್ಲಾಳರು ನಂದಿಗಿರಿಗೆ ಬರ್ತಾರೆ. ಆ ಕಾಡಿಗೆ ನಂದಿಗಿರಿಗೆ ಬಂದಂಥ ಸಂದರ್ಭದಲ್ಲಿ ಪೆರುಮಲ್ಲ ಬಲ್ಲಾಳರಿಗೆ ಉಪಚಾರವನ್ನು ಮಾಡುವ ಸಮಯದಲ್ಲಿ ತಾಯಿ ಬೈದೆತ್ತಿ 2 ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡ್ತಾಳೆ. ಅವಳಿ ಮಕ್ಕಳಿಗೆ ಜನ್ಮವನ್ನು ನೀಡಿದಂತಹ ದೇವಿ ಬೈದೆತ್ತಿ ಅವರಿಗೆ ನಾಮಕರಣ ಮಾಡುವ ಸಮಯದಲ್ಲಿ ಕೋಟೇಶ್ವರ ದೇವರು ಹಾಗೂ ಚನ್ನಕೇಶ್ವರ ದೇವರನ್ನು ಮನಸ್ಸಿನಲ್ಲಿ ನೆನೆಸಿಕೊಳ್ಳುತ್ತಾ ಒಂದು ಮಗುವಿಗೆ ಕೋಟಿ ಹಾಗೂ ಇನ್ನೊಂದು ಮಗುವಿಗೆ ಚನ್ನಕೇಶ್ವರ ದೇವರ ಹೆಸರಿನಲ್ಲಿ ಚೆನ್ನಯ್ಯ ಎಂದು ನಾಮಕರಣವನ್ನು ಮಾಡ್ತಾಳೆ. ಹೀಗೆ ಬೆಳೆದು ದೊಡ್ಡವರಾದ ಚೆನ್ನಕ್ಕೆ ಕೋಟಿ ಮತ್ತು ಚೆನ್ನಯ್ಯ ಇಬ್ಬರು ನ್ಯಾಯ ಸತ್ಯಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ನ್ಯಾಯ ನೀತಿ ಮಾರ್ಗದಲ್ಲಿ ತಮ್ಮ ಜೀವನವನ್ನು ಸಾಗಿಸ್ತಾ ಇರ್ತಾರೆ. ಹೀಗೆ 12 ವರ್ಷಗಳ ಕಾಲ ಉಡುಪಿಯ ಗರಡಿ ಮನೆಯಲ್ಲಿ ಗರಡಿಯನ್ನು ಆಟವಾಡಿ ಆ ವಿದ್ಯೆಯನ್ನು ಪಡೆದುಕೊಳ್ತಾರೆ. ಹಾಗೆ ಮುಂದೆ ಪೆರುಮಲ ಬಲ್ಲಾಳರಿಗೆ ಹಾಗೂ ಪಂಚರಾಜ್ಯದ ಬಲ್ಲಾಳರ ವಿರುದ್ಧ ಯುದ್ಧವಾಗ್ತದೆ. ಈ ಯುದ್ಧದಲ್ಲಿ ಇಬ್ಬರು ರಾಜರ ರುಂಡವನ್ನು ಚೆಂಡಾಡಿ ಕೋಟಿ ಹಾಗೂ ಚೆನ್ನಯ್ಯರು ವಿಜಯವನ್ನು ಸಾಧಿಸಿಕೊಳ್ತಾರೆ. ನಂತರ ಈ ಕುತಂತ್ರದಿಂದ ಕೋಟಿ ಹಾಗೂ ಚೆನ್ನಯ್ಯರು ಯುದ್ಧದಲ್ಲಿ ವೀರಮರಣವನ್ನು ಒಪ್ಪಿ ಅಜರಾಮರಾಗ್ತಾರೆ. ನಂತರ ತುಳುನಾಡಿನ ಸಾಧಾರಣ 250ಕ್ಕೂ ಹೆಚ್ಚಿನ ಗರಡಿ ಮನೆಯಲ್ಲಿ ಈ ಕೋಟಿ ಚೆನ್ನಯ್ಯರನ್ನು ಆರಾಧಿಸ್ತಾರೆ. ಹಾಗೆಯೇ ಈ ತುಳುನಾಡಿನ ಕೊನೆಯ ಗಡಿ ಭಾಗದಲ್ಲಿರುವಂತಹ ಶ್ರೀ ಕೋಟಿ ಚೆನ್ನಯ್ಯ ಪಂಜುರ್ಲಿ ಗರಡಿ ದೇವಸ್ಥಾನ ಬೈಂದೂರು ಎಡ್ತರೆ, ಇಲ್ಲಿ ಕೂಡ ಹಲವಾರು ವರ್ಷಗಳಿಂದ ಇರುವಂತಹ ಈ ಒಂದು ಸಾನ್ನಿಧ್ಯ ಈಗ ಪುನರ್ ಪ್ರತಿಷ್ಠೆಗೊಂಡು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಕೂಡ ನಡೀತದೆ. ಕೋಟಿ ಚೆನ್ನಯ್ಯ ಗರಡಿ ಇಲ್ಲಿ ಸಾಧಾರಣ ಒಂದು 2.5 ಕೋಟಿ ರೂಪಾಯಿ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿದೆ. ಈ ದೇವಸ್ಥಾನವು ಸಂಪೂರ್ಣ ಶಿಲಾಮಯವಾಗಿದ್ದು ಒಳಗಡೆ ದಾರು ಶಿಲ್ಪ ಹಾಗೂ ದಾರು ವಿನ್ಯಾಸದ ಮೂಲಕ ಮರದ ಕೆತ್ತನೆಯನ್ನು ಮಾಡಿದ್ದಾರೆ. ಹಾಗೆ ದೇವಸ್ಥಾನದ ಹೊರಭಾಗದಲ್ಲಿ ಸುತ್ತಲಿನಲ್ಲಿ ಕೂಡ ಕೋಟಿ ಚೆನ್ನಯ್ಯರ ಇತಿಹಾಸವನ್ನು ತಿಳಿಸುವಂತಹ ಚಿತ್ರಗಳನ್ನು ರಚಿಸಿದ್ದಾರೆ. ಹಾಗೆ ದೇವಸ್ಥಾನದ ಹೊರಭಾಗದಲ್ಲಿ ಕೋಟಿ ಚೆನ್ನಯ್ಯರು ಬೆಳೆದಂತಹ ಪರಿಸರ, ಪಕ್ಕದಲ್ಲಿ ಭತ್ತದ ಗದ್ದೆ, ಎದುರಿನಲ್ಲಿ ಮಂದಗಾಮಿನಿ ಆಗಿ ಹರಿಯುವಂತಹ ನದಿ, ಹಿಂಭಾಗದಲ್ಲಿ ತೆಂಗಿನ ತೋಟಗಳು ಹಾಗೂ
ಇನ್ನು ಹಿಂಭಾಗದಲ್ಲಿ ಕಡಲ ತಡಿ, ಹೀಗೆ ಈ ಒಂದು ಉತ್ತಮವಾದ ಪರಿಸರದಲ್ಲಿ ಈ ಭವ್ಯ ದೈವಸ್ಥಾನ ನಿರ್ಮಾಣವಾಗಿದೆ. ಯಕ್ಷಗಾನವನ್ನು ನೋಡುವಂತೆ ಪ್ರೀತಿಪೂರ್ವಕವಾಗಿ ಕೋರಿಕೊಂಡಿದ್ದೇನೆ. ಸುಗಂಧರಾಮ ಪ್ರಭಾವೋಚಿತ ಯಕ್ಷಗಾನ ಮಂಡಳಿ ಧರ್ಮಗಿರಿ ಇವರಿಂದ ಕೋಟಿ ಚೆನ್ನಯ್ಯ ಎನ್ನುವಂತಹ ಕಲಾಪುಸ್ತಕವನ್ನು ಕ್ಷೇತ್ರದ ಭಕ್ತಾಭಿಮಾನಿಗಳು ಹಾಗೂ ಕಲಾರಸಿಕರು ದಯವಿಟ್ಟು ಆಸನವನ್ನು
ಬಕ್ಕಿಡೆ ನಟ್ಟಂಡ ಜಟ್ಟು ಬರ್ಪಿನ ವೀರ ಪುರುಷರು ಬಕ್ಕಿಡೆ ನಟ್ಟಂಡ ಜಟ್ಟು ಬರ್ಪಿನ ವೀರ ಪುರುಷರು ತುಳು ನಡೆದ ಗರುಡಿಡು ನೆಲೆಯಾದೆ ಬಿರುವೆರೆಗೆ ಕುಲದೈವ ಕುಲಾದೆ ತುಳು ನಡೆದ ಗರುಡಿಡು ನೆಲೆಯಾದೆ ಬಿರುವೆರೆಗೆ ಕುಲದೈವ ಕುಲಾದೆ ಕೋಟಿ ಚೆನ್ನಯ್ಯ